Audio Jungle. Audio Jungle. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಒಂದು ವಿಷಯ ಹೇಳಬೇಕಿತ್ತು ನನ್ನ ಯೂಟ್ಯೂಬ್ ಚಾನಲಲ್ಲಿ. ಅಂದರೆ ನಾನು ಇನ್ನು ಮುಂದೆ ಉಂಟಲ್ವ 2 ಲ್ಯಾಂಗ್ವೇಜಲ್ಲೇ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತೇನೆ, ಅಂದರೆ ತುಳು ಮತ್ತು ಕನ್ನಡದಲ್ಲಿ. ರೀಸನ್ ಏನಪ್ಪ ಅಂದರೆ, ರೀಸನ್ ಇಷ್ಟೇ, ಅಂದರೆ ನಾನು ಫ್ಯಾಮಿಲಿ ಜೊತೆ ವೀಡಿಯೋಸ್ ಮಾಡ್ತಿರುವಾಗ ನಾನು ಕನ್ನಡದಲ್ಲಿ ಮಾತಾಡಿ ಹಿಂದೆಯಿಂದ ಫ್ಯಾಮಿಲಿಯವರು ಅವರಷ್ಟಕ್ಕೆ ಏನೊಂದು ವಿಷಯದ ಬಗ್ಗೆ ತುಳುವಲ್ಲಿ ಮಾತಾಡ್ತಿರ್ತಾರೆ. ಅದು ನನಗೆ ಎಂತ ಸರಿ ಅಂತ ಕಾಣಿಸ್ತಿಲ್ಲ. ಸೊ ನಾನು ಸಿಂಗಲಾಗಿ ವೀಡಿಯೋಸ್ ಮಾಡ್ತಿರುವಾಗ ಕನ್ನಡದಲ್ಲಿಯೇ ವೀಡಿಯೋ ಮಾಡ್ತೇನೆ, ಫ್ಯಾಮಿಲಿ ಜೊತೆ ಇದ್ದಾಗ ತುಳುವಲ್ಲಿಯೇ ನಾನು ಲಾಗನ್ನು ಇನ್ನು ಅಪ್ಲೋಡ್ ಮಾಡ್ತೇನೆ. ಸೊ ಇದೊಂದು ವಿಷಯ ಹೇಳಬೇಕಿತ್ತು. ಮತ್ತೊಂದು ಎಂತ ಅಂದರೆ, ನಮ್ಮದು ಮನೆ ಹತ್ತಿರ ನಿಯರ್ ಜಾತ್ರೆ ಉಂಟು. ಸೊ ನಾನು ಚಿಕ್ಕಪ್ಪ ಚಿಕ್ಕಮ್ಮ ಹೋಗ್ತಾ ಇದ್ದೇವೆ. ಅಪ್ಪ ಅಮ್ಮ ಆಲ್ರೆಡಿ ಅಲ್ಲಿ ಹೋಗಿದ್ದಾರೆ, ಅಲ್ಲಿ ಅವರು ಚರ್ಮರಿ ಸ್ಟಾಲ್ ಇಟ್ಟಿದ್ದಾರೆ, ನಾನು ಮತ್ತೆ ನಿಮಗೆ ತೋರಿಸ್ತೇನೆ. ಸೊ ನಾನು ಚಿಕ್ಕಪ್ಪ ಚಿಕ್ಕಮ್ಮ ಇನ್ನೂ ರೆಡಿಯಾಗಿ ಹೋಗಬೇಕು. ಇದೇ ಲಾಗನ್ನು ನಾನು ನೆಕ್ಸ್ಟ್ ತುಳುವಲ್ಲಿಯೇ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಗಾಯ್ಸ್, ಯಾನ್ ರೆಡಿ ಆಯ ಚಿಕ್ಕಪ್ಪ ಚಿಕ್ಕಮ್ಮನ ರೆಡಿ ಆಯಾಗೆ ನನ್ನ ಪೋಪುನು ಎಂಗಳು ಜಾತ್ರೆ ದಡೆ ಬರ್ತದೆ ರೀಚ್ ಆಯ. ಒಂದು ಎನ್ನ ಪಪ್ಪಮ್ಮನ ಚರ್ಮುರಿ ಸ್ಟಾಲ್. ದೈವಸ್ಥಾನದ ಪಿದೈಡ್ ಸತ್ಯನಾರಾಯಣ ದೇವರನ ಪೂಜೆ ಒಂದಿತ್ತುಂಡು. ಅಡೆ ಪೋದು ಪ್ರಸಾದಕ್ಕೆ ತಂದು ಬೊಕ್ಕೆಂಕಲ್ ವನಸ್ಗೆ ಪೋಯ. ಅಡಿಗೆ ಅಕ್ಕ ಬಾಲೆ ಬೊಕ ಅಕ್ಕನ ಮಾಮಿಲ ಬತ್ತದಿತ್ತೀರು. ಯಾನು ಚಿಕ್ಕಪ್ಪ ಚಿಕ್ಕಮ್ಮ ವನಸಾದ ಬೊಕ ಸೀದೆ ಇಲ್ಲಾಗ ಬತ್ತ ಕೋಲ ಸ್ಟಾರ್ಟ್ ಆಪ್ನ ಲೇಟ್ ಆಪ್ನ ಪಂಡೇರು ಬೊಕೊಂದು ಕೂಡಿದ ವೀಡಿಯೋ ಯಾನವಿನ ಇನ್ನಿ ಅಪ್ಲೋಡ್ ಮಾಡ್ತೊಂದುಲ್ಲೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.